ಪ್ರೀತಿ ನಿಟ್ಟು ಕೇಳುತ್ತಿರುವ ಸಹೃದಯ ಬಂಧುಗಳೇ, ಎಲ್ರಿಗೂ ನಮಸ್ಕಾರ. ಮಾನ್ಯ ಡಿ.ವಿ.ಜಿಯವರ ಮಂಕುತಿಮ್ಮನ ಕಗ್ಗದ ದಿನಕ್ಕೊಂದು ಸರಳ ತಾತ್ಪರ್ಯದ ಕಗ್ಗದೊಂದಿಗೆ ನಾನು ಕರುಣಾಕರ ಬಳಕೂರು. ಕನ್ನಡದ ದಾರ್ಶನಿಕ ಕವಿ ಎಂದೇ ಹೆಸರನ್ನು ಪಡೆದ ಡಿ.ವಿ.ಜಿಯವರ ಮಂಕುತಿಮ್ಮನ ಕಗ್ಗ ವಿಶ್ವ ಸಾಹಿತ್ಯದಲ್ಲಿ ಅಪರೂಪದ ಕೃತಿಯಾಗಿದೆ. ಈ ಕೃತಿಯನ್ನು ಓದುವುದರಿಂದ ಕೇಳುವುದರಿಂದ ನಮ್ಮ ಜೀವನದಲ್ಲಿ ಸಂಭವಿಸುವ ಕಷ್ಟ ನಷ್ಟಗಳಿಗೆ, ಸಮಸ್ಯೆಗಳಿಗೆ ಪರಿಹಾರವನ್ನು ಕೊಡುತ್ತಾ ಜಗತ್ತಿನಲ್ಲಿ ವ್ಯಕ್ತಿಯಾದವನು ಹೇಗೆ ಬದುಕಬೇಕು, ಬಾಳಿನ ಅವಶ್ಯಕತೆ ಏನು, ಜೀವನದ ಉದ್ದೇಶವೇನು, ಸಾರ್ಥಕತೆ ಪಡಿಸಿಕೊಳ್ಳುವ ಬಗೆ ಹೇಗೆ, ಹೀಗೆ ಹಲವು ಪ್ರಶ್ನೆಗಳಿಗೆ ಡಿ.ವಿ.ಜಿಯವರ ಕಗ್ಗದ ಮೂಲಕವೇ ತಮ್ಮ ಅನುಭವದ ಸಾರವನ್ನು, ಜೀವನೋತ್ಸಾಹ ಹಾಗೂ ಜೀವನೋತ್ಕರ್ಷ ಇರಬೇಕೆನ್ನುವುದೇ ಅವರ ಸಿದ್ಧಾಂತದ ಸಾರವನ್ನು ಅವರ ಕಗ್ಗದಲ್ಲಿ ನಾವು ಕಾಣಬಹುದು. ಲಾಕ್ಡೌನ್ ಸಂದರ್ಭದಲ್ಲಿ ಆರಂಭಗೊಂಡ ದಿನಕ್ಕೊಂದು ಕಗ್ಗ ಸರಣಿ ಸಂಚಿಕೆ ಕಾರ್ಯಕ್ರಮ ಇವತ್ತು 50ನೆಯ ಕಾರ್ಯಕ್ರಮ. ಪ್ರೋತ್ಸಾಹ ನೀಡಿದ ಎಲ್ರಿಗೂ ನಾನು ಆಭಾರಿ. ಸ್ನೇಹಿತರೊಬ್ಬರು ಕಷ್ಟದಲ್ಲಿದ್ದಾಗ ಸಂತೈಸುವ ಮಾತುಗಳನ್ನು ನಾನು ಧ್ವನಿಯಲ್ಲಿ ಕಳಿಸಿಕೊಡ್ತಾ ಇದ್ದೆ. ಹೀಗಿರುವಾಗ ಒಮ್ಮೆ ಹಿರಿಯ ಸಂಪಾದಕರಾದಂಥ ಶ್ರೀಯುತ ಕುಮಾರನಾಥ್ ಸರ್ ಇರ್ಬೋದು, ಶ್ರೀಯುತ ಅರೆವಳೆ ಸರ್ ಇರ್ಬೋದು, ನೀವ್ಯಾಕೆ ಸರಳವಾಗಿ ಕಗ್ಗವನ್ನು ವಾಚನ ಮಾಡಬಾರದು ಅಂತ ಸಲಹೆ ಕೊಟ್ಟರು. ಆ ದಿನದಿಂದಲೇ ಈ ಸರಣಿ ಕಾರ್ಯಕ್ರಮ ಆರಂಭ ಆಯಿತು. ಈ ಕಾರ್ಯಕ್ರಮ ಆರಂಭ ಆದಾಗ ಶ್ರೀಯುತ ಶಂಕರ್ ಭೂಪತಿ ಸರ್ ಇರ್ಬೋದು, ಪ್ರದೀಪಾಂಗಳಿರ್ಬೋದು, ಪಶುಪತಿ ಆಚಾರ್ಯ ಅವರು ಇರ್ಬೋದು, ಈ ಬೇರೆ ಬೇರೆಯವರೆಲ್ಲ ಹಲವು ರೀತಿಯ ಸಲಹೆ ಸೂಚನೆಗಳನ್ನೆಲ್ಲ ನೀಡಿದರು. ಅವರೆಲ್ಲರಿಗೂ ನಾನು ನಮಸ್ಕಾರ ಹೇಳ್ತೇನೆ. ವಿಶೇಷವಾಗಿ ಗುರುಗಳಾದಂಥ ಡಾಕ್ಟರ್ ಬಿ.ಎ. ವಿವೇಕರಯ್ಯ ಅವರು ಸೇರಿದಂತೆ ಹಲವರು ನನ್ನ ಕಗ್ಗವನ್ನು ಕೇಳಿ ಬಹಳ ಆಪ್ತವಾಗಿದೆ ಅಂತ ಸ್ಪಂದಿಸ್ತಾ ಇದ್ದರು. ಇದು ಬಹಳ ಖುಷಿ ತರುವ ವಿಚಾರ. ಜೀವನದಲ್ಲಿ ಏನಾದರೂ ಒಂದು ಸಾಧಿಸಬೇಕು, ದಾಖಲಿಸಬೇಕು ಎಂಬ ಹಂಬಲದಿಂದ ಸ್ಫೂರ್ತಿಯೊಂದಿಗೆ ಈ ಸರಣಿ ಸಂಚಿಕೆ ಕಾರ್ಯಕ್ರಮ ಮುಂದುವರಿತಾ ಇದೆ. ಇಂದಿನ ಕಗ್ಗವನ್ನು ಭಾರತ ಮತ್ತು ಚೀನಾ ಗಡಿಯಲ್ಲಿ ಹುತಾತ್ಮರಾದಂಥ ವೀರ ಭಾರತೀಯ ಯೋಧರಿಗೆ ಭಾವಪೂರ್ಣವಾಗಿ ನಮನ ಸಲ್ಲಿಸುತ್ತಾ ಅವರಿಗೆ ನಾನು ಇದನ್ನು ಅರ್ಪಿಸ್ತಾ ಇದ್ದೇನೆ. ಇಂದಿನ ಕಗ್ಗ ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು, ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು, ಕಲ್ಲಾಗು ಕಷ್ಟಗಳ ಮಳೆ ವಿಧಿ ಸುರಿಯೇ, ಕಲ್ಲಾಗು ಕಷ್ಟಗಳ ಮಳೆ ವಿಧಿ ಸುರಿಯೇ, ಬೆಲ್ಲ ಸಕ್ಕರೆಯಾಗು ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರೆಂಗೆ, ಎಲ್ಲರೊಳಗೊಂದಾಗು ಎಲ್ಲರೊಳಗೊಂದಾಗು ಮಂಕುತಿಮ್ಮ. ಇಷ್ಟು ಅದ್ಭುತವಾದಂಥ ಕಗ್ಗ ಇದು. ಬಹಳ ಪ್ರಸಿದ್ಧವಾದ ಕಗ್ಗ ಇದು. ಪ್ರಸಕ್ತ ಜಗತ್ತಿನಲ್ಲಿ ಮನುಷ್ಯನಾದವ ಯಾವ ರೀತಿ ಬದುಕಬೇಕು ಹೇಳುತ್ತಾ, ಬೆಟ್ಟದಡಿ ದನ ಕರುಗಳಿಗೆ ಮೇವಾಗುವಂಥ ಹುಲ್ಲಾಗು, ನಿನ್ನ ಮನೆಗೆ ಸುವಾಸನೆ ಭರಿತ ಮಲ್ಲಿಗೆಯ ಹೂವಂತಾಗು, ವಿಧಿ ನಿನ್ನ ಬದುಕಿನಲ್ಲಿ ಕಷ್ಟಗಳನ್ನು ಮಳೆಯಂತೆ ಸುರಿದರೆ ನೀನು ಕಲ್ಲಂತೆ ಗಟ್ಟಿಯಾಗಿ ಅವುಗಳನ್ನು ಎದುರಿಸುವ ದೀನ ದುರ್ಬಲರನಿಗೆ ನೀನು ಬೆಲ್ಲದಂತಾಗು, ಎಲ್ಲರೊಳಗೊಂದಾಗು ಎಂದು ಈ ಮೇಲಿನ ಕಗ್ಗವನ್ನು ಮನಮುಟ್ಟುವಂತೆ ಮಾನ್ಯ ಡಿ.ವಿ.ಜಿಯವರು ನಮಗೆ ವಿವರಿಸಿದ್ದಾರೆ. ನಮ್ಮ ಹೆಮ್ಮೆಯ ಕರ್ಮಭೂಮಿ ಭಾರತ ದೇಶ ಎಂದೆಂದಿಗೂ ಕೂಡ ಶಾಂತಿಪ್ರಿಯ ರಾಷ್ಟ್ರ. ಹಲವು ಬಾರಿ ಶಾಂತಿಯನ್ನು ನಾವು ಸಾರಿದ್ದೇವೆ, ಇನ್ನೂ ಕೂಡ ಅದನ್ನೇ ಸಾರುತ್ತೇವೆ. ಕಾಲು ಕೆದರಿ ಜಗಳಕ್ಕೆ ಹೋಗುವ ಜಾಯಮಾನ ನಮ್ಮದಲ್ಲ. ತಲೆಯನ್ನು ಕಾಯುವಂಥ ಸಂಸ್ಕಾರ ನಮ್ಮದು. ಅನ್ಯಾಯ ಮಾಡಿದರೆ ಭಾರತಾಂಬೆಯ ಮಕ್ಕಳು ಬೆಂಕಿಯ ಚೆಂಡಿನಂತೆ ಸ್ಫೋಟಿಸ್ತಾರೆ. ದೇಶಕ್ಕಾಗಿ ಪ್ರಾಣವನ್ನು ತ್ಯಾಗ ಮಾಡಲು ಸಿದ್ಧರಿರುವ ದೇಶವಿದು. ನಮ್ಮ ಶಾಂತಿ ಭಂಗ ಮಾಡಲು, ಆರೋಗ್ಯ, ಆರ್ಥಿಕತೆ ಕುಸಿತ ಉಂಟು ಮಾಡಲು ಹಲವು ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ನಾವು ಭಾರತೀಯರು ನಮ್ಮ ಆತ್ಮವಿಶ್ವಾಸಕ್ಕೆ ಯಾವುದೇ ರೀತಿಯಲ್ಲೂ ಭಂಗ ತಂದರೂ ನಾವು ಅದನ್ನು ಎದುರಿಸಲು ಖಂಡಿತವಾಗಿ ಸಿದ್ಧರಿದ್ದೇವೆ. ಯಾವುದಕ್ಕೂ ಕೂಡ ಅಂಜಲಾರೆವು. ಡಿ.ವಿ.ಜಿ ಅವರು ಹೇಳಿದಂತೆ ನೀನು ಬೆಟ್ಟದಡಿಯಲ್ಲಿ ಹುಲ್ಲಿನಂತಿರು, ಯಾರಾದರೂ ಮೇಲಿಂದ ಬಿದ್ದರೆ ನೀನು ಅವರನ್ನು ಸುಖವಾಗಿಡುವಂತಿರು. ಹೌದು, ಇದು ನಮ್ಮ ದೇಶದ ಔದಾರ್ಯ. ಎಲ್ಲವನ್ನು ನಾವು ಸಹಿಸಿಕೊಳ್ಳುತ್ತೇವೆ. ಸತ್ಯ, ಅಹಿಂಸೆ, ಶಾಂತಿ ಮೂಲಕವೇ ವಿಶ್ವತತ್ವವನ್ನು ಸಾರಿದ ದೇಶ ನಮ್ಮದು. ಇನ್ನೂ ಕೂಡ ಸಾರುತ್ತೇವೆ. ಹುಲ್ಲನ್ನು ಹಸು ಕರುಗಳು ಕೂಡ ತಿಂದು ತೃಪ್ತಿ ಪಡುವಂತೆ ನಾವು ಎಲ್ಲರಿಗೂ ಶಾಂತಿ ತೋಟವಾಗಿರುತ್ತೇವೆ. ನಿನ್ನ ಮನೆಗೆ ನೀನು ಸುಗಂಧವನ್ನು ಬೀರುವ ಮಲ್ಲಿಗೆ ಹೂವಾಗು, ಎಲ್ಲರೂ ನಿನ್ನನ್ನು ಎದುರು ನೋಡುವಂತಿರಲಿ ಎನ್ನುತ್ತಾರೆ. ಹೌದು, ಮಲ್ಲಿಗೆ ಹೂವು ಅದರ ಆಯುಷ್ಯ ಕೇವಲ 1 ದಿನ. ಮುಂಜಾನೆ ಅರಳುತ್ತೆ, ಸಂಜೆ ಆಗುವಾಗ ಬಾಡುತ್ತೆ. ಆದರೆ ಮನುಷ್ಯನ ಜನನ, ಜೀವನ, ಮರಣಗಳಲ್ಲಿ ಬಹುಮುಖ್ಯವಾದ ಪಾತ್ರವನ್ನು ವಹಿಸ್ತದೆ.
ಅಷ್ಟೇ ಅಲ್ಲದೆ ನೋಡುಗನಿಗೆ ಸೌಂದರ್ಯವನ್ನು, ಪರಿಮಳವನ್ನು, ಹೆಂಗಳೆಯರಲ್ಲಿ ಬಲು ಪ್ರೀತಿಯನ್ನು, ಮಿಗಿಲಾಗಿ ಭಗವಂತನ ಮುಡಿಯನ್ನು ಏರಿ ಪೂಜೆಗೆ ಅರ್ಪಣೆ ಆಗ್ತದೆ. ನೋಡಿ ಆ ಮಲ್ಲಿಗೆ ಹೂವಿನ ಆ ಶ್ರೇಷ್ಠತೆ ಎಲ್ಲಿ ತನಕ ಮುಟ್ಟುತ್ತದೆ ಅಂಥ ಶ್ರೇಷ್ಠತೆ ನಮ್ಮದಾಗಬೇಕು. ಕಷ್ಟಗಳ ಮಳೆಯನ್ನು ವಿಧಿ ನಿನ್ನ ಮೇಲೆ ಸುರಿದಾಗಲು ದೃಢಚಿತ್ತನಾಗಿ ನಿಲ್ಲು. ಹೆದರಬೇಡ, ಅಂಜಬೇಡ. ಆ ಕಷ್ಟಗಳು ನಿನ್ನನ್ನು ಏನೂ ಮಾಡಲಾರವು. ಜಗತ್ತಿನಲ್ಲಿರುವ ದೀನರು ಮತ್ತು ದುರ್ಬಲರ ಪಾಲಿಗೆ ಸಿಹಿಯನ್ನು ಕೊಡುವ ಬೆಲ್ಲ ಮತ್ತು ಸಕ್ಕರೆಯಾಗು. ಒಟ್ಟಿನಲ್ಲಿ ಎಲ್ಲರಲ್ಲೂ ಸಮರಸದಿಂದ ಬಾಳು ಎಂಬ ಬುದ್ಧಿಮಾತನ್ನು ಹೇಳ್ತಾರೆ. ನಾವೆಲ್ಲರೂ ಅನುಸರಿಸುತ್ತಾ ಭಾರತಾಂಬೆಯ ಪಾದ ಕಮಲಕ್ಕೆ ಶಿರಬಾಗುತ್ತಾ ವೀರ ಯೋಧರನ್ನು ಮತ್ತೊಮ್ಮೆ ನೆನಪಿಸಿಕೊಳ್ಳುತ್ತಾ ಇನ್ನೊಂದು ಕಗ್ಗದೊಂದಿಗೆ ನಾಳೆ ಬರುತ್ತೇನೆ. ನಮಸ್ಕಾರ ಬಂಧುಗಳೇ. ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ.